ಕೋವಿಡ್ ಸೋಂಕಿತರ ಮನೆಗಳಿಗೆ ಅಗತ್ಯ ಇದ್ದಲ್ಲಿ ಮನೆ ಭೇಟಿಯನ್ನು ಮಾಡಿದ್ದೇವೆ. ಕೋವಿಡ್ ಸೋಂಕಿತ ಪ್ರದೇಶಗಳಿಗೆ ಸ್ಯಾನಿಟೈಸರ್ ಮಾಡುವ ಕ್ರಮವನ್ನು ಕೈಗೊಂಡಿದ್ದೇವೆ. ಕೋವಿಡ್ ಸೋಂಕಿತರ ಪಟ್ಟಿ ತಯಾರಿಸಿ ಕೋವಿಡ್ ಕೇಂದ್ರಕ್ಕೆ ಮನವೊಲಿಸಿ ದಾಖಲೆ ಮಾಡಲು ಕಚೇರಿಯ ಸಿಬ್ಬಂದಿಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದೇವೆ. 23 ವಾರ್ಡ್ಗಳಿಗೆ ನಮ್ಮ ಸಿಬ್ಬಂದಿಗಳ ತಂಡವನ್ನು ನೇಮಕ ಮಾಡಿದ್ದೇವೆ. ಹಿರಿಯರೇ ಮತ್ತು ನಮ್ಮ ಅಧಿಕಾರಿಗಳೇ, ಮುಂದಿರುವ ಎಲ್ಲ ಹಿರಿಯ ಕಿರಿಯರೇ, ಆಶಾ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಈ ಒಂದು ಪ್ರದೇಶದ ಸಾಮಾಜಿಕ ಕಾರ್ಯಕರ್ತರೇ ಮತ್ತು ಮುಖಂಡರೇ, ಅಂಗನವಾಡಿಯಲ್ಲಿದ್ದಾರಾ? ಈಗ ಈ ಕೋವಿಡ್ಗೆ ಸಂಬಂಧಪಟ್ಟಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಗ ಜಸ್ಟ್ ಪ್ರಾರಂಭ ಆದಂಥ ಪರಿಸ್ಥಿತಿ ಮಾತ್ರ. ನಮ್ಮ ಜನತೆ ಪರಿಸ್ಥಿತಿ ಕೂಡ ಇದೇ ರೀತಿ ಹೋದರೆ 1 ತಿಂಗಳ ನಂತರ ನಮ್ಮ ರಾಜ್ಯದಲ್ಲಿ ಕೂಡ ಚಿಂತಾಜನಕ ಪರಿಸ್ಥಿತಿ, ನಮ್ಮ ಜಿಲ್ಲೆ ಮತ್ತು ಈ ಪ್ರದೇಶ ಕೂಡ ಬರುವಂಥ ವಿಚಾರ. ಅದಕ್ಕೆ ನಾವು ಈಗಲೇ ಇದೆಲ್ಲದು ಒಗ್ಗಟ್ಟಾಗಿ ಇದನ್ನು ತಡಿಬೇಕು ಮತ್ತು ಬಂದರೆ ಅದನ್ನು ಹೇಗೆ ಧೈರ್ಯ ಕೊಟ್ಟು ಅದನ್ನು ನಿಭಾಯಿಸಬೇಕಂತೇಳಿ ಈಗ ಆಗುವಂಥ ಕೆಲಸ. ಮತ್ತು ಈಗ ಲಾಕ್ಡೌನ್ ಆಗಿದೆ, ಕೊರೋನಾ ಹೋಗ್ತದೆ ಅಂದರೆ ಕೊರೋನಾಗೆ ಹೋಗ್ತದೆ. ಲಾಕ್ಡೌನ್ ಆದ ಕೊರೋನಾ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಲಾಕ್ಡೌನ್ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಸಿಕ್ಕುವಂಥ ಸಮಯಾವಕಾಶ. ಲಸಿಕೆ ತರಿಸಬೇಕು, ಈಗ ಕೆಲವು ಬೆಡ್ಗಳು ರೆಡಿ ಮಾಡಬೇಕು, ಕೋವಿಡ್ ಕೇರ್ ರೆಡಿ ಆಗಬೇಕು. ಈ ವ್ಯವಸ್ಥೆ ಮಾಡಲಿಕ್ಕೆ ಸಿಕ್ಕುವಂಥ ಸಮಯಾವಕಾಶ. ಇದರಿಂದ ಕಡಿಮೆ ಆಗ್ತಂತೇಳಿ ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಇದು ಯಾವುದು ಕೂಡ ಕಡಿಮೆ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾದ ಮನಸ್ಸನ್ನು ನಾವು ಇಟ್ಕೊಳ್ಬೇಕು. ನಾನು ಯಾಕೆ ಒಂದು ಉದಾಹರಣೆ ಕೊಡ್ತೇನೆ ಅಂತ ಹೇಳಿದರೆ, ಕಳೆದ ವರ್ಷ ನಮ್ಮ ದೇಶದಲ್ಲಿದ್ದದ್ದು ಡೈಲಿ 1 to 1000 ಕೇಸ್. ಆವಾಗ ಲಾಸ್ಟ್ ಮಾರ್ಚ್ 24ಕ್ಕೆ 1000 ಕೇಸ್ ಇದ್ದದ್ದು. ಆವಾಗ ಈ ದೇಶವನ್ನು 3 ತಿಂಗಳು ಲಾಕ್ಡೌನ್ ಆಯಿತು. ಡೈಲಿ 1000 ಕೇಸ್ ಇದ್ದು 3 ತಿಂಗಳು ಲಾಕ್ಡೌನ್ ಆಗಿ ಏನು ಕೊರೋನಾ ಕಡಿಮೆ ಆಗಿದೆ? ಮತ್ತೆ ಇಲ್ಲಲ್ಲ. ಈಗ ದಿವಸಕ್ಕೆ 3 ಲಕ್ಷ ಇದೆ, 1000 ಬೇಡಿ ಲಕ್ಷ. ಆದ ಕಾರಣ ಲಾಕ್ಡೌನ್ನಿಂದ ಕೊರೋನಾ ಹೋಗ್ತದೆ ಎಂಬ ಭ್ರಮೆ ಯಾರಿಗೂ ಕೂಡ ಬೇಡ. ಇದನ್ನು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾತ್ರ ನಿಮ್ಮ ಪ್ರದೇಶವನ್ನು ನಮಗೆ ರಕ್ಷಿಸ್ಬೋದು. ಮತ್ತು ಜ್ವರ ಎಲ್ಲರಿಗೂ ಕೂಡ ಬರ್ತದೆ, ಆದರೆ ಜ್ವರದಲ್ಲಿ ನಾವು ತೀರಿ ಹೋಗಲಿಕ್ಕೆ ಬಿಡಬಾರ್ದು. ಕೊರೋನಾ ಒಂದು ಮನುಷ್ಯರನ್ನು ಕೊಲ್ಲುವಷ್ಟು ದೊಡ್ಡ ವೈರಸ್ ಅಲ್ಲ. ನಮ್ಮ ನಿರ್ಲಕ್ಷ್ಯದಿಂದ ನಾವು ಸಾಯುವಂಥ ಪರಿಸ್ಥಿತಿಗೆ ಆಗಿದೆ ಎಂಬ ಅರ್ಥ ಮಾಡಿಕೊಳ್ಬೇಕು. ಕೊರೋನಾ ಬಂದ ಕೂಡಲೇ ಕೂತು ಬಿಡುವುದಿಲ್ಲ. ನಮ್ಮ ನಿರ್ಲಕ್ಷ್ಯದಿಂದ ನಾವು ಸಾಯುವಂಥ ಪರಿಸ್ಥಿತಿಗೆ ಬರ್ತೇವೆ, ಅದು ಆಗಬಾರ್ದು. ಸೊ ನಿಮ್ಮ ಈ ಒಂದು ನಮ್ಮ ಪಟ್ಟಣ ಸಭೆಯಲ್ಲಿ ನಿಮ್ಮ ಅಧಿಕಾರಿ ವರ್ಗ, ಆರೋಗ್ಯ ಇಲಾಖೆ, ನಮ್ಮ ಎಲ್ಲ ಇಲಾಖೆ ಮತ್ತು ಜನಸಾಮಾನ್ಯರು, ಜನಪ್ರತಿನಿಧಿಗಳು, ನಮ್ಮ ಸಂಘ ಸಂಸ್ಥೆ ಎಲ್ಲ ಸೇರಿಕೊಂಡು ಕಾರಣ ಇನ್ನು 1 ತಿಂಗಳ ಮಟ್ಟಿಗೆ ಬಹಳ ಗಂಭೀರತೆಯಿಂದ ಇದನ್ನು ನಾವೆಲ್ಲ ತೆಕ್ಕೊಳ್ಳುವಂಥ ಒಂದು ಜನಜಾಗೃತಿ ಫಸ್ಟಿಗೆ ಇವತ್ತು ಆಗಲೇ ಬೇಕು ಸಂಬಂಧಪಟ್ಟಾಗ. ಅದಕ್ಕಾಗಿ ಒಂದು ಮೈಂಡ್ಸೆಟ್, ನೀವು ಜನರಿಗೆ ಈಗ ಮನೆಗೆ ಹೋಗ್ತೀರಿ, ಕಾರ್ಯಕ್ರಮ ಅಂಗನವಾಡಿ ಆಶಾ ಕಾರ್ಯಕರ್ತರು, ಟೀಚರ್ ಇಲಾಖೆಯವರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು, ನಗರಸಭೆಯವರೆಲ್ಲ ಹೋಗ್ತೀರಿ, ಪ್ರಚಾರ ಆಗ್ತದೆ. ಒಂದು ಮೈಂಡ್ಸೆಟ್ ನೀವೆಲ್ಲ ಸಂಘ ಸಂಸ್ಥೆಯವರು ಕೂಡ ಸೇರಿಸಿಕೊಂಡು ಒಂದು ಮನೆಗೆ ಒಂದು ಮೈಂಡ್ಸೆಟ್ ನಮ್ಮ ಮನಸ್ಸಿಗೆ ಒಂದು ತಂದು ನಿಲ್ಲಬೇಕು. ಕೊರೋನಾ ಇಂಗ್ಲೆಂಡಲ್ಲಿ ಬಂದಿದೆ, ಅಮೇರಿಕಾದಲ್ಲಿ ಬಂದಿದೆ, ಡೆಲ್ಲಿಯಲ್ಲಿ ಬಂದಿದೆ, ಗುಜರಾತಲ್ಲಿ ಕೂಡ ಬಂದಿದೆ, ಬೆಂಗಳೂರಿನಲ್ಲಿ ಬಂದಿದೆ, ಮಂಗಳೂರಲ್ಲಿ ಬಂದಿದೆ, ಇನ್ನು ಸೋಮೇಶ್ವರದಲ್ಲಿ ಕೂಡ ಬರ್ತದೆ. ಸೊ ಕೆಲವರಿಗೆ ಏನಿದೆ ಮನೆ ತಲೆಯಲ್ಲಿ ಅಂತ ಹೇಳಿದರೆ ಇಲ್ಲಿ ಬರಲಿಕ್ಕಿಲ್ಲ, ಬಂದಾಗ ನೋಡಲಿಕ್ಕೆ ಏನು ಸಾಧ್ಯ ಇಲ್ಲ. ಮತ್ತು ನಾವು ದೇಶದಲ್ಲಿ ಕಾಣೋದನ್ನು ನೋಡೋದು, ಬಂದಾಗ ನೋಡು ಅಂತ ಹೇಳಿದರೆ ನಾವೇನು ದೇಶದಲ್ಲಿ ಕಾಣ್ತೇವೆ ಅದನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ, ಹೊರತು ಬೇರೆ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಆ ಸಂಬಂಧಪಟ್ಟಾಗಿ. ಸೊ ಬಂದಾಗ ನೋಡೋದ ವಿಚಾರ ಬೇಡ. ಈಗ ನಾವು ಬರ್ತದೆ ಎಂಬ ಆಲೋಚನೆ ಇಟ್ಟುಕೊಂಡು ನಾವೇನು ಮಾಡ್ಬೋದು, ಬರದಿದ್ದರೆ ಒಳ್ಳೆಯದಪ್ಪ. ಆರೋಗ್ಯ ಇಲಾಖೆಯ ಕೆಲಸ ಅಂತೇಳಿ ಯಾರಿಗೂ ಕೂಡ ಭಾವನೆ ಬೇಡ. ಆರೋಗ್ಯ ಇಲಾಖೆ ಯಾವಾಗ ಬರ್ತದೆ? ರೋಗ ಬಂದು ಆಸ್ಪತ್ರೆ ಸೇರಿದಾಗ ಮತ್ತೆ ಆರೋಗ್ಯ ಇಲಾಖೆ. ಅದರ ಮುಂಚೆ ಇದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್, ನಿಮ್ಮ ಲೋಕಲ್ ಬಾಡಿ ಡಿಪಾರ್ಟ್ಮೆಂಟ್, ಇವರೆಲ್ಲವೂ ಕೂಡ ಸೇರಿ ಜೊತೆ ಕೆಲಸ ಮಾಡಿದ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ.
ಸೊ ಈ ಒಂದು ಜನಜಾಗೃತಿಯನ್ನು ನಾವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಪ್ರದೇಶದಲ್ಲಿ ಒಂದು ನಾವು ಜಾರಿಗೆ ತರಬೇಕು ಮತ್ತು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಇದರ ಹಿಂದೆ ಬೀಳುವಂಥ ಪರಿಸ್ಥಿತಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸಮಸ್ಯೆ ಇದೆ, ಹೌದು ನಮ್ಗೆ ಅರ್ಥ ಆಗ್ತದೆ. ನಾವು ಕೆಲಸ ಮಾಡುವಾಗ ಮತ್ತು ಆದಷ್ಟು ಪ್ರಾಮಾಣಿಕತೆಯಿಂದ ತಳಮಟ್ಟದಲ್ಲಿ ಹೋಗಿ ನಮ್ಮ ಕೆಲಸ ಆಗಬೇಕು. ಸೊ ನಿಮ್ಮ ಈ ಕೆಲಸಗಳು ಮಾಡುವಾಗ ನಿಮಗೇನು ಸಮಸ್ಯೆ ಇದೆ, ತಳಮಟ್ಟದ ಏನು ವಿಚಾರಗಳಿದೆ ಅದನ್ನು ನೀವು ನಮ್ಮ ಗಮನಕ್ಕೆ ತರಂಥ ಕೆಲಸ ಮಾಡಿ. ಯಾಕೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡೇ ಬಹುಶಃ ನಾವು ನಿಮ್ಮಂದು ಕೆಲಸ ತಗೊಳ್ಳಿಕ್ಕೆ ಆಗಬೇಕು. ನಿಮ್ಮಲ್ಲಿ ಟೆನ್ಷನ್ ಇಟ್ಟುಕೊಂಡು ನಿಮ್ಮೊಂದು ಕೆಲಸ ಮಾಡಿಸಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸೊ ಈ ಸಭೆಯಲ್ಲಿ ನಿಮಗೆ ಯಾವುದೇ ವಿಚಾರ ಕೂಡ ಭಾಳ ಧೈರ್ಯವಾಗಿ ನಿಮಗೆ ಎಲ್ಲ ವಿಚಾರಗಳನ್ನು ಹೇಳ್ಬೋದು. ನೀವು ಇಲ್ಲಿ ಶಾಸಕರಿದ್ದಾರೆ, ಅಧಿಕಾರಿಗಳಿದ್ದಾರೆ, ನಾವು ಹೇಳ್ಬಾರ್ದಾದ ವಿಚಾರ ಏನು ಬೇಡ. ಇಲ್ಲಿ ನಮ್ಮ ಪರಸ್ಪರ ಚರ್ಚೆ ಮಾಡಿಕೊಂಡು ನಿಮ್ಮ ಸಲಹೆ ಸೂಚನೆ ಪಡೆದುಕೊಂಡು ನಿಮಗೆ ಸಹಕಾರ ಕೊಟ್ಟು ನಿಮ್ಮಿಂದ ಜಾಸ್ತಿ ಕೆಲಸ ತಳಮಟ್ಟದಲ್ಲಿ ಹೇಗೆ ಮಾಡಿಸ್ಬೋದು ಎಂಬ ಚರ್ಚೆ ಮಾಡಲಿಕ್ಕೆ ನಾವು ಈ ಸಭೆಯನ್ನು ಇವತ್ತು ಕರೆದಿದ್ದೇನೆ. ಇದರಲ್ಲಿ ಕೆಲವೊಂದು ನನ್ನ ಅನಿಸಿಕೆ ಏನಂತ ಹೇಳಿದರೆ, ಒಂದು ನೀವು ಮೈಂಡ್ ಸೆಟ್ ಮಾಡಿಕೊಳ್ಳಿ ಮತ್ತು ಲೈಟಾಗಿ ಖಂಡಿತವಾಗಿ ತಗೊಂಡು ಹೋಗಬೇಡಿ. ನಾನು ರಾಜ್ಯದಲ್ಲಿ ಕೂಡ ನಿಮಗೆ ಚರ್ಚೆ ಮಾಡಿದ್ದೆ ನೋಡಿ. ನಾನು ಒಂದೇ ನಿಮಗೆ ಕ್ಯಾಲ್ಕುಲೇಷನ್ ಕೊಡಬೇಕಾದ್ರೆ ಇದರಲ್ಲಿ ಇದು ಅಲ್ಲ. ಈಗ ನೀವು ನೋಡೋದಕ್ಕೆ ಈಗ ನಿಮ್ಮಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ? ಎಲ್ಲರಿಗೂ ಒಂದೊಂದು ವಾರ್ಡ್ ಇನ್ಚಾರ್ಜ್, ಝೋನ್ ಇನ್ಚಾರ್ಜ್, ಅದೇ ಅವ್ರದ್ದೆಲ್ಲರಿಗೂ ಹೇಳಿ ಆಗಿದ್ದಾರೆ. ಆದ ಕಾರಣ ನಿಮ್ಮ ಆಶಾ ಕಾರ್ಯಕ್ರಮದ ಕೆಲವು ಸಮಸ್ಯೆ ಬರುವಾಗ ಕೆಲವು ಸಲ ಗೊತ್ತಿದೆ, ಶಾಲೆಯಲ್ಲಿ ಅದನ್ನು ನಾವು ಮಾತಾಡ್ತೇವೆ. ಎರಡನೇದು ಈಗ ಇದು ಲೋಕಲ್ ಬಾಡಿ ಮತ್ತು ಹೆಲ್ತ್ ನಮ್ಮ ಆರೋಗ್ಯ ಕೇಂದ್ರ ಜೊತೆ ಸೇರಿ ಕೆಲಸ ಮಾಡಬೇಕು. ಉದಾಹರಣೆಗೆ ಒಂದು ಆಶಾ ಕಾರ್ಯಕರ್ತರಿದ್ದಾರೆ, ಅವರ ಮನೆಯಲ್ಲಿ ಇಲ್ಲಿ ನಿಮ್ಮ ಕೋಟೆಕರ್ನ ಬಂಗಬೆಲ್ಲ ಇನ್ನೊಂದು ಕಡೆಯಲ್ಲಿ ಅವರು ಡೈಲಿ ಬಂದು ಮದ್ದು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವ್ರು ಕೋಟೆಕರ್ನ ಅವ್ರ ವೆಹಿಕಲ್ ಇಲ್ಲ, ನಡ್ಕೊಂಡು ಬರಲಿಕ್ಕೆ ಕೂಡ ಆಗುವುದಿಲ್ಲ. ಕೆಲವರು ಇರ್ಬೋದು. ನೀವು ಅಲ್ಲೇ ಹೋಗಿ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಹುಟ್ಟಿದ್ರೆ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಅವರು ಹೋಗೋದೇ ಅವರು ಕ್ಲಿಯರ್ ಆಗಿ ರೆಲ್ಲಿ ಕೊಟ್ಟ ಈಗ ಏನು ಮಾಡಿದ್ದೀವಿ, ಆಶಾ ಕಾರ್ಯಕರ್ತರು ಸೈಟಿಂದ ಹಾಸ್ಪಿಟ್ಲಿಗೆ ಬಂದು ಮೆಡಿಸಿನ್ ತಗೊಂಡು ಮತ್ತೆ ಹೀಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣದಿಂದ ಆಶಾ ಕಾರ್ಯಕರ್ತರು ಎಲ್ಲಿರ್ತಾರೋ ಅಲ್ಲೇ ಅವರಿಗೆ ಮೆಡಿಸಿನ್ ಬೇಕನ್ನು ಒದಗಿಸ್ಬೇಕು. ಸೊ ಅದಕ್ಕೆ ಅಡಿಷನಲ್ ಆಗಿ ವೆಹಿಕಲ್ ಬೇಕಿದ್ರೆ ವೆಹಿಕಲ್ ಕೊಡ್ತೀವಿ ನಾವು. ಅದು ನೀವು ಕೇಳಬೇಕು ನಮ್ಮ ಹತ್ರ. ಯಾಕಂದ್ರೆ ಆಶಾ ಕಾರ್ಯಕರ್ತರಿಗೆ ಏನಾಗ್ತದೆ, ಅವರು ಆ ಕ್ಷೇತ್ರ ಬಿಟ್ಟು ಫೀಲ್ಡ್ ಬಿಟ್ಟು ಮನೆಯಿಂದ ಎಲ್ಲಿಂದಲೋ ಬರ್ತಾರೆ, ಫೀಲ್ಡ್ ಎಲ್ಲೋ ಹೋಗ್ತಾರೆ, ಪುನಃ ಅವರು PHCಗೆ ಬನ್ನಿ ಅಂತ ಹೇಳಿದ್ರೆ ಅದು ಆಗಲ್ಲ, ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ಅದೇ ಹೇಳ್ತಾರೆ ನನಗೆ, ಈಗ ಕಾರ್ಯಪಡೆ ಇದೆ, ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ತೀವಿ. ಸೊ ಮುಖ್ಯವಾಗಿ ನಮಗೇನು ಆಶಾ ಕಾರ್ಯಕರ್ತರಿಗೆ ಹೆಚ್ಚಿಗೆ ಶ್ರಮ ಕೊಡೋದು ಬೇಡ. ಯಾಕೆ ಫೀಲ್ಡಲ್ಲಿ ಕೆಲಸ ಆಗಬೇಕು. ಪಾಸಿಟಿವ್ ಕೇಸ್ ಬರೋ ಮನೆಯಲ್ಲಿ ನಮಗೆ ಪ್ರೈಮರಿ ಕಾಂಟ್ಯಾಕ್ಟು 10-15 ಜನ ನಾವು ಟ್ರ್ಯಾಕ್ ಮಾಡಬೇಕಿದ್ರೆ ನಮಗೆ ಆಶಾ ಕಾರ್ಯಕರ್ತರ ಸಹಕಾರ ಬೇಕು. ಅವ್ರು ಓಡಾಟ ಜಾಸ್ತಿ ಆಗ್ತಾರೆ, ಕೆಲಸ ಮಾಡ್ತಾರೆ. ಸೊ ನೆನ್ನೆ ನಾವು ಮಾತಾಡಿದ್ದೀವಿ ಕಾರ್ಯಕರ್ತರಿಗೆ ಅಂತ CEO ಹೇಳಿದ್ದಾರೆ, ಆಶಾ ಕಾರ್ಯಕರ್ತರಿಗೆ ಮೆಡಿಸಿನ್ ಕಿಟ್ಟನ್ನು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಒಂದು ಅದು ಸಿಗುವವರೆಗೂ ಅಡಿಷನಲ್ ಆಗಿ ಒಂದು ವೆಹಿಕಲ್ ತಗೊಳ್ಳಿ, ಅದ್ರ ಏನು ಬಾಡಿಗೆ ಇದೆ ಅದು ನಾವು ಕೊಡ್ತೀವಿ, ನೀವು ಪ್ರೊಕ್ಯೂರ್ ಮಾಡಿ. ಯಾಕೆಂದರೆ ನಾನು ನಮ್ಮನ್ನು ಕಳಿಸ್ಲಿಕ್ಕಾಗಲ್ಲ, ಅದು ಉಳ್ಳಾದಲ್ಲಿ ಕಳಿಸ್ಲಿಕ್ಕಾಗಲ್ಲ. ನಿಮ್ಮ ಲೋಕಲಲ್ಲಿ ನಿಮಗೆ ಆಟೋ ಬೇಕು, ಆಟೋ ತಗೊಳ್ಳಿ, ಅಥವಾ ವೆಹಿಕಲ್ ಅವ್ರದೇ ಇದ್ದರೆ ಯೂಸ್ ಮಾಡಿ ಡೀಸೆಲ್ ಕೊಡ್ತೀವಿ. ಇಲ್ಲ ಒಂದು ವೆಹಿಕಲ್ ನೀವು ಪ್ರೊಕ್ಯೂರ್ ಮಾಡಿದ್ರೆ ಬಾಡಿಗೆ ಕೊಡ್ತೀವಿ. ಸೊ ಆಶಾ ಕಾರ್ಯಕರ್ತರಿಗೆ ಮೂಲಭೂತವಾಗಿ ಓಡಾಡಲಿಕ್ಕೆ ಅವರು ತೊಂದರೆ ಆಗುತ್ತೆ. ಸಣ್ಣ ವೆಹಿಕಲ್ ತೆಗೆದುಕೊಂಡ್ರೆ ಅವನ್ನೆಲ್ಲ ಮುಟ್ಟಿಸಿಕೊಂಡು ವ್ಯವಸ್ಥೆ ಮಾಡಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಅಂಗನವಾಡಿ ಕಾರ್ಯಕರ್ತ ಸೋಮೇಶ್ವರದವ್ರನ್ನು ಕೂಡ ಸೇರಿಸ್ಕೊಂಡು ವಾರ್ಡ್ ವೈಸ್ ಅದು ಹಂಚೆ ಮತ್ತು ಅವ್ರಿಗೆ ಏನು ಫೆಸಿಲಿಟಿ ಬೇಕು ಅದರ ವ್ಯವಸ್ಥೆ ಸೋಮೇಶ್ವರ ಎಷ್ಟಿದೆ? 165. ಆ 165 ಮನೆಯವರನ್ನು ಮನವೊಲಿಸಿ ಒಂದು ಕೆಲಸ ಮಾಡಿ ಹೇಳಿ. ಆಯ್ತಾ, ನಿಮ್ಮ ಡಿಪಾರ್ಟ್ಮೆಂಟ್ ವರ್ಕ್ ಏನಿದೆ ಅದನ್ನು ಹೇಗಿದೆ ಅದನ್ನು ಮಾಡಿ. ಇದರಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಮಾಡ್ತೀವಿ. ನಿಮಗೆ ಏನು ಜಾಬ್ ಯಾವುದು ಕೆಲಸ ಮಾಡಬೇಕು. ಈಗ ನಿಮ್ಮ ನೋಡಿ ನಿಮ್ಮ ಅಂಗಡಿ ನಿಮ್ಮ ಕರೆಕ್ಟ್ ಪ್ರತಿಯೊಂದು ಮನೆಯವರು ಯಾರು ಹೇಗೆ ಎಲ್ಲ ಇರ್ತದೆ. ಸೊ ಅಲ್ಲೇ ನೀವೊಂದು ನೋಡಿ ಆ ಶಾಲೆ ನಾವು CDPO ಮಾತಾಡಿದ್ದೇವೆ. ಅಂಗನವಾಡಿ ಕಾರ್ಯಕರ್ತರು ದಯವಿಟ್ಟು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು. ದಯವಿಟ್ಟು ಕಥೆ ಎಲ್ಲಿ ಶುರು ಮಾಡಬೇಡಿ. ನಿಮ್ಮ ಮನೆ ಇಲ್ಲಿದೆ, ಇಲ್ಲಿ ಕೆಲಸಕ್ಕೆ ಬರ್ತೀರಿ, ನಾನು ಚೇಂಜ್ ಮಾಡಿಬಿಡ್ಲಾಗಂದ್ರೆ ಕಳೆದು ಬಿಡಲ್ಲ. ಇಲ್ಲಿಂದ ಬೇರೆ ಸೋಮೇಶ್ವರ ತಗೋತೀನಿ, ಅಪಾಯಿಂಟ್ ಮಾಡ್ಕೋತೀನಿ, ನಾನು ತೊಂದರೆ ಇಲ್ಲ.
ಆಯ್ತಾ? ನೀವು ಅದೆಲ್ಲ ನನಗೆ ಮಾತಾಡಬಾರ್ದು. ನಿಮ್ಮ ಮನೆ ಅಲ್ಲಿದ್ದರೆ ಸೋಮೇಶ್ವರ ಅಂಗನವಾಡಿ ಕೆಲಸ ಮಾಡಲಿಕ್ಕೆ ಆಗಲ್ಲ ನಿಮಗೆ. ಸೊ ಜನ ಬೇರೆ ಮಾಡ್ತಾರೆ. ಇದು ಕೋವಿಡ್ ಕೆಲಸ. ನಾವು ಎಲ್ಲರೂ ಕೂಡ ನೀವು ವರ್ಷ ಪೂರ್ತಿ ಮಾಡಿದ್ದಕ್ಕೆ ಕೇಳ್ತಿಲ್ಲ. ಇದು ಎಲೆಕ್ಷನ್ ಕೆಲಸ ಮಾಡಿದಂಗೆ ಆಯ್ತಲ್ಲಮ್ಮ. ಈಗ ನಿಮಗೆ ಆದರೆ ಏರಿಯಾದ ಪರಿಚಯ ಇರ್ತದೆ. ನಮಗೆ ಬೇಕಿರೋದೇನು, ಯಾರು ಪಾಸಿಟಿವ್ ಇದ್ದಾರೆ, ಪಾಸಿಟಿವ್ ಇದ್ದವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಇದೆಯಾ ನಮ್ಮದೆಲ್ಲ ಫಿಗರ್ ಇದೆ. ತಗೊಂಡು ಏನು ಪ್ರಯೋಜನ ಇಲ್ಲ. ನಮಗೆ ಅವರು ಹೇಗಿದ್ದಾರೆ ಅನ್ನೋ ಮಾಹಿತಿ ಬೇಕಷ್ಟೇ. ನೀವು ಪ್ರತಿದಿನ ಮನೆಗೆ ಹೋಗಿ ನೋಡಿ ನಾವು ಹೇಳೋದು. ಒಮ್ಮೆ ನಿಮ್ಮ ಏರಿಯಾದಲ್ಲಿ 5 ಜನ ಪಾಸಿಟಿವ್ ಇದ್ದಾರೆ, 50 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದಾರೆ, 50 ಜನ ಮನೇಲಿ ಕೂತ್ಕೋತಾ ಇಲ್ಲ, ಅಥವಾ ಮನೇಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಮನೇಲಿ ಸಮಸ್ಯೆ ಉಂಟು, ಈ ಮಾಹಿತಿ ನೀವು ನಮಗೆ ಕೊಟ್ಟರೆ ನಾವು ಅವ್ರನ್ನ ಬೇರೆ ಕಡೆ ಅವ್ರು ಶಿಫ್ಟ್ ಮಾಡ್ತೀವಿ ಅಥವಾ ಅವ್ರು ನೋಡ್ಕೊಳಕ್ಕಾಗ್ತದೆ. ಇದೊಂದು ಒಂದು ರೀತಿ ಮಾನವೀಯತೆ ಕೆಲಸ ಇದೆ ಅಷ್ಟೇ. ಇದು ಹೇಗೆ ಅಂತ ಹೇಳಿದ್ರೆ, ನೀವು ಸಮುದ್ರದಲ್ಲಿ ತೂಫಾನ್ ಬಂದಾಗ ನಿಮ್ಮಲ್ಲಿ ನೇವಿ ಮತ್ತು ಕರಾವಳಿ ಪಡೆ ಇವರೆಲ್ಲ ಏನಾದ್ರು ಟ್ರೈನ್ ಏನು ತುಫಾನ್ ಬಂದಾಗ ಹೋಗಿ ಮುಂದೆ ಜನರ ರಕ್ಷಣೆ ಮಾಡೋದು ಕೆಲಸ. ತುಫಾನ್ ಅಂತ ಹೇಳಿ ನಮಗೆ ವ್ಯವಸ್ಥೆ ಬಂದು ನಮ್ಮ ಮನೇಲಿ ಕೂತ್ಕೊಂಡ್ರವರು. ಇದೀಗ ನಮ್ಮದು ಕೂಡ ಹಾಗೆ. ಈಗ ನಾವು ಯಾರು ಮನೇಲಿ ಕೂತ್ಕೊಂಡ ಪ್ರಶ್ನೆ ಇಲ್ಲ. ಈಗ ಹೊರಗೆ ನಿಂತು ನಾವು ಕೆಲಸ ಮಾಡಿದನ್ನು ನಿಭಾಯಿಸಬೇಕು ಒಂದು ಟೀಮ್ ವರ್ಕ್ ಆಗಿ. ಆ ಕೆಲಸ ಆಗುವಂಥ ವಿಚಾರ ಮಾಡಬೇಕು. ಇನ್ನು ಪ್ರಮುಖವಾಗಿ ಇವ್ರಿಗೊಂದು ಆದೇಶ ಬಂದಿದೆಯಾ, ಯಾರೆಲ್ಲ ಸೋಂಕಿತರಾಗಿದ್ದಾರೆ ಅವ್ರು 100% ಮನೆ ಕ್ವಾರಂಟೈನ್ ಮಾಡಿ ಯಾರು ಹೊರಗೆ ಬರಬಾರ್ದು ಅಂತ ಹೇಳಿದರೆ ಅವ್ರಿಗೆ ನಾವೇನೊಂದು ಫುಡ್ ಕಿಟ್ ಕೊಡಬೇಕು. ಈಗ ನೀವು ಮನೆಯಿಂದ ಯಾರು ಹೊರಗೆ ಬರಬಾರ್ದು ಅಂತ ಹೇಳಿದರೆ ಅವ್ರಿಗೆ 1 ತಿಂಗಳ ಒಂದು ಊಟದ ವ್ಯವಸ್ಥೆ ಮಾಡಿ ಹೊರಗೆ ಬರುವುದಿಲ್ಲ. ಇಲ್ಲದಿದ್ದರೆ ಇವರಿಗೆ ನಿಲ್ಲಿಸಲಿಕ್ಕೆ ಆಗೋದು. ನನಗೆ ಕೆಲಸ ದುಡಿಬೇಕು, ಅವನು ಬೇರೆ ಕಥೆ ಇರ್ತದೆ. ಆಯ್ತಾ? ಅದಕ್ಕೇನಾದ್ರು ನಿಮ್ಮ ಆರ್ಡರ್ ಆದೇಶ ಬಂದಿದೆಯಾ? ಲೋಕಲ್ ನಿಮ್ಮ ಎಷ್ಟು ಫಂಡ್ ಇದೆ ನಿಮ್ಗೆ? ಈಗ 15 ಹಣಕಾಸಿನಲ್ಲಿ ಒಂದು ಪ್ರಾವಿಷನ್ ಆರ್ಡರ್ ಬರ್ತಾ ಇದೆ. ಫೈನಲ್ ಆಗಲಿಲ್ಲ. ಅಲ್ಲ, ಅದು ರೂರಲ್ಲೇ ಇದಕ್ಕೆ ಅರ್ಬನ್ ಇದೆ. ನಿಮ್ಮ ಓನ್ ಫಂಡ್ ಎಷ್ಟು ಸ್ವಂತ ನಿಧಿ? ನಮ್ಮ ಹತ್ರ ವರ್ಷಕ್ಕೆ ಆದಾಯ ನಮ್ಮ ಹತ್ರ 30 ಲಕ್ಷ ಸರ್. ಅದರಲ್ಲಿ ನಮ್ಮ ಸಿಬ್ಬಂದಿಗಳದ್ದು 6 ಜನರದ್ದು ಸ್ಯಾಲ್ರಿ ಅದರಿಂದ ಮತ್ತೆ ಕುಡಿಯುವ ನೀರಿನ ವರ್ಕರ್ಸ್ಗೆ ಎಷ್ಟು ಹೋಗ್ತದೆ? ಅದರಲ್ಲಿ ಒಂದು ಮಿನಿಮಮ್ 1 ಲಕ್ಷ ತೆಗೆದು ಇವರು ಕಾರ್ಯಪಡೆಯವರು ತೀರ್ಮಾನ ತಗೊಳ್ಳಿ. ಎಷ್ಟು ಥರ ಆ ಥರ ಮನೆಗಳಿದೆ, ಎಲ್ಲಿ ಅವರಿಗೆ ಫುಡ್ ಬೇಕು ಅದನ್ನು ತೀರ್ಮಾನ ಮಾಡಲಿಕ್ಕೆ ಇರ್ತದೆ. ಒಬ್ಬೊಬ್ಬ ಅದೊಂದು ಟೈಪ್ ಅಲ್ಲ. ಅದು ನೆಕ್ಸ್ಟ್ ಮಾಡಿ. ನೀವು ಫಸ್ಟ್ ಒಂದು ಕಿಟ್ ಮಾಡಿ ಮಾಡಲಿಕ್ಕೆ ಒಂದು ಮನೆಗೆ ಏನೆಲ್ಲ ಕೊಡ್ಬೋದು, ಒಂದು 15 ಡೇಸ್ಗೆ ಬೇಕಾಗುವಂಥ ಒಂದು ವ್ಯವಸ್ಥೆ, ಎಷ್ಟು ಅಕ್ಕಿ, ಎಷ್ಟು ಬೇಳೆ, ಎಷ್ಟು ಮೆಣಸಿನಕಾಯಿ, ಏನು ಅಂತೇಳಿ ಒಂದು ಮಾಡೆಲ್ ಮಾಡಿ ಮಿನಿಮಮ್ ಇದರಲ್ಲಿ ಮತ್ತು ಅದರ ಕಾಸ್ಟ್ ಲೆಕ್ಕ. ಅದು ಯಾರಿಗಂತ ಹೇಳಿದರೆ ಅವ್ರು ಮತ್ತೆ ಮನೆಯಿಂದ ಹೊರಗೆ ಬರಲೇಬಾರ್ದು. ಕಂಪ್ಲೀಟ್ ಕಾಲ್ ಮಾಡಿಕೊಂಡು ಅಂತವ್ರು ಇಲ್ಲ ದಿವಸಕ್ಕೆ 25 ನಿನ್ನೆ 26 ಕೇಸ್ ಇತ್ತು. ಅದರಲ್ಲಿ 19 ರಿಪೀಟೆಡ್ ಕೇಸ್ ನಾವು ಮತ್ತೆ ಮಾಡಿದ್ದಿಲ್ಲ ತೋರಿಸಿ 9 ಮಾತ್ರ ಇದೆ. ಅದೇ ಹಾಗೆ ಅಷ್ಟೇ ಬರುವುದು. ಒಬ್ಬರಿಗೆ ಅವರು ಪ್ರೈಮರಿ ಕಾರ್ಡ್ ಲಿಸ್ಟ್ ಕೊಡ್ತಾರೆ, ಮತ್ತೆ ನೀವು ಹೋಗ್ತಾರೆ ಡಿಸ್ಟ್ರಿಕ್ಟ್. ಫುಲ್ ಚೆಕ್ ಯಾರು ಮಾಡಲ್ಲ. ಅದು 7 days 8 days ಆದಮೇಲೆ ಈ ಪಾಸಿಟಿವ್ ಕೇಸನ್ನು ನೋಡಿಕೊಂಡು ಪ್ರೈಮರಿ ಕಾಂಟ್ಯಾಕ್ಟನ್ನು ಡೀಲಿಂಗ್. ಈಗ ನಮಗೇನು ಅಂತ ಹೇಳಿದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದವರು ಮೂವ್ಮೆಂಟ್ ಆಗ್ತದೆ. ಮತ್ತು ಪ್ರೈಮರಿ ಕಾಂಟ್ಯಾಕ್ಟು ಪ್ಲಸ್ ಪಾಸಿಟಿವ್ ಕೇಸು ಮನೇಲಿ ಇರಲಿಕ್ಕೆ ಹೋಮ್ ಐಸೋಲೇಷನ್ಗೆ ಎಲಿಜಿಬಲ್ ಆಗ್ತಾ ಇಲ್ಲ. ಅದನ್ನು ಕಾರ್ಯಪಡೆಯವರು ತೀರ್ಮಾನ ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ. ಅದಕ್ಕೆ ಸಾಮಾನ್ಯ ಶಾಸಕರೇ ಹಾಗೂ ಎಲ್ಲ ಅಧಿಕಾರಿಗಳು ಈ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈಗ ಕಮಿಷನರ್ ಅವರು ರೂಲ್ಸ್ ಮಾಡಿದ್ದಾರೆ. ಮತ್ತೆ ಹೇಗೆ ನಿಮಗೆಲ್ಲ ಗೊತ್ತಿದೆ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಏನು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ. ಅದರಲ್ಲಿ ನಾವು ವಾಕ್ ಮುಖಾಂತರ, ಅಡುಗೆ ಮುಖಾಂತರ ಹೋಗ್ಬೇಕಂತ ಇದೆ. ಅಂದರೆ ನಮ್ಮ ಹತ್ತಿರದ ಅಂಗಡಿ ಏನಿದೆ, ಅಂಗಡಿಯಲ್ಲಿ ನಮಗೆ ಯಾವುದು ಬೇಕಾದಂಥ ದಿನಸಿ ವಸ್ತು ಇರ್ಬೋದು, ತರಕಾರಿ ಇರ್ಬೋದು, ಮೆಡಿಕಲ್ಸ್ ಇರ್ಬೋದು, ಹತ್ತಿರದ ಇದರಲ್ಲಿ ಹೋಗಬೇಕು. ಉದಾಹರಣೆಗೆ ಕೆಲವರು ಈ ಕುತ್ತಾರಿಂದ ತಲಪಾಡಿ ತನಕ ಬರ್ತಾರೆ, ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಹತ್ತಿರ ಪಕ್ಕದಲ್ಲಿ ಸಿಗ್ತಕ್ಕಂಥ ಅಂಗಡಿಯಲ್ಲಿ ಸಿಗಬೇಕಾದ್ರೆ ವಿನಾಕಾರಣ ಅವರು ಬೈಕ್ ತೊಗೊಂಡು ಅಥವಾ 4 ವೀಲರ್ ತೊಗೊಂಡು ಅಲ್ಲಿ ಬರ್ತಾರೆ. ಅದನ್ನು ಆ ರೀತಿ ಅವರಿಗೆ ಯಾವುದೇ ಕಾರಣಕ್ಕೆ ಬರಲಿಕ್ಕಿಲ್ಲ. ಆದರೆ ಅವ್ರ ಮನೆ ಹತ್ತಿರ ಅಂಗಡಿಗಳು ಇರಲಿಲ್ಲ ಅಂದಾಗ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಬೇಕಾದ ಅವಶ್ಯಕತೆ ಇದ್ದಾಗ ಅವರು ಯೂಸ್ ಮಾಡ್ಬೋದು, 2 ವೀಲರ್ ಅಥವಾ 4 ವೀಲರ್ ಯೂಸ್ ಮಾಡ್ಬೋದು. ಆದರೆ ವಿನಾಕಾರಣ
ಟೂ ವೀಲರ್ ಅಥವಾ ಫೋರ್ ವೀಲರ್ ಯೂಸ್ ಮಾಡೋದು, ಓಡಾಡ್ತಕ್ಕಂಥದ್ದು, ಹೆಚ್ಚಿಗೆ ಓಡಾಟ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಇದ್ರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಈಗ 10 ಗಂಟೆ ನಂತರ ಯಾರು ಅನಾವಶ್ಯಕವಾಗಿ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ ಚೆಕ್ ಪಾಯಿಂಟ್ ಇದೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದಲ್ಲ ಒಂದು ಕಡೆ ಸಿಗಲೇಬೇಕು. ಎಲ್ಲ ಸರ್ಕಲ್ಗಳಲ್ಲಿ ಚೆಕ್ ಪಾಯಿಂಟ್ ಇದೆ. ಆ ಸಿಕ್ಕಂಥ ವೆಹಿಕಲ್ಗಳು ಈ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ ಅಂತ ಇದೆ, ಅದು ತುಂಬ ಸ್ಟ್ರಾಂಗ್ ಕಾಯ್ದೆ ಇದೆ. ಅದರಲ್ಲಿ ಗಾಡಿ ವೆಹಿಕಲ್ ಸೀಸ್ ಆದರೆ 50,000ದಿಂದ ಹಿಡಿದು 2 ಲಕ್ಷ ತನಕ ಫೈನ್ ಇದೆ ಆ ವೆಹಿಕಲ್ ಮೇಲೆ. ಮತ್ತು ಈ ಯಾರು ಶಾಪ್ಸ್ ಇರ್ತದಲ್ಲ, ಅಂಗಡಿಗಳು 10 ಗಂಟೆಯ ನಂತರ ಅಗತ್ಯ ವಸ್ತುಗಳಿಗೆ ಮಾತ್ರ 10 ಗಂಟೆ ತನಕ ಅವಕಾಶ ಇದೆ. 10 ಗಂಟೆ ನಂತರ ಯಾವ್ದಾದ್ರು ಅಗತ್ಯ ವಸ್ತು ಇರ್ಬೋದು, ಬೇರೆ ವಸ್ತುಗಳ ಅಂಗಡಿಗಳು ಓಪನ್ ಇತ್ತು ಅಂದರೆ ಅವ್ರ ಮೇಲೆ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ ಅಂತ ಹಾಕ್ತೀವಿ. 50,000ದಿಂದ 2 ಲಕ್ಷ ತನಕ ಫೈನ್ ಇದೆ ಮತ್ತು 3 ತಿಂಗಳಿಂದ 5 ವರ್ಷದ ತನಕ ಶಿಕ್ಷೆ ಇದೆ. ಅದು ಯಾವುದೇ ಕಾರಣಕ್ಕೂ ಮುಲಾಜಿದೆ FIR ಮಾಡ್ತೀವಿ. FIR ಮಾಡಿ ಕನ್ಸರ್ನ್ಡ್ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಮತ್ತು ಇನ್ನೊಂದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಇದೆ. ಆ ಆ್ಯಕ್ಟ್ನಲ್ಲೂ ಕೂಡ ಈಗ ವಿನಾಕಾರಣ ಓಡಾಡುವಂಥ ಬೈಕ್ಗಳಿರ್ಬೋದು, ಮತ್ತೊಂದು ಇರ್ಬೋದು, ಅವುಗಳನ್ನು ಸೀಸ್ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಕಡೆ ನಮ್ಮ ಚೆಕ್ ಪಾಯಿಂಟ್ನಲ್ಲಿ ಆ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಒಂದು 100ಕ್ಕೂ ಹೆಚ್ಚು ಬೈಕ್ ಮತ್ತು ಫೋರ್ ವೀಲರ್ಗಳನ್ನು ಸೀಸ್ ಮಾಡಿದ್ದೀವಿ ಇಲ್ಲಿವರೆಗೂ. ಮತ್ತು ಪ್ರತಿನಿತ್ಯ ಈ ಕೆಲಸ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ನಿಮ್ಮ ಇದರಲ್ಲಿ ಎಲ್ಲರೂ ಸ್ವಲ್ಪ ಅವೇರ್ನೆಸ್ ತಿಳಿಸಿ. 6 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಅವಕಾಶ. ಅದು ನೇಬರಿಂಗ್ ಶಾಪ್ಸ್ ಅಂದರೆ ಹತ್ತಿರಕ್ಕೆ ಇರ್ತಕ್ಕಂಥ ಅಂಗಡಿಗಳಲ್ಲಿ ಖರೀದಿ ಮಾಡೋದು, ದೂರ ಹೋಗಲಿಕ್ಕಿಲ್ಲ. ಅದಾದ ನಂತರ ಮತ್ತು ಓಡಾಟ ಮಾಡೋದಲ್ಲಿ ಯಾವುದೇ ಇದಲ್ಲದೆ ಕಠಿಣ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ವತಿಯಿಂದ ಜರುಗಿಸ್ತಾ ಇದ್ದೀವಿ. ಏನು ಎಸೆನ್ಷಿಯಲ್ ಸರ್ವಿಸ್ ಇದೆ ಮತ್ತು ಹಾಸ್ಪಿಟಲ್ಲು, ಮೆಡಿಕಲ್ಸ್, ಗೂಡ್ಸ್ ವೆಹಿಕಲ್ ಅದಕ್ಕೆ ಮಾತ್ರ ಅವಕಾಶಗಳಿರ್ತದೆ. ಮತ್ತು ಇನ್ನೊಂದು, ಈ ಕೆಲವೊಬ್ಬರು ಓಡಾಟ ಮಾಡಬೇಕಾದ್ರೆ ಸುಮ್ಮನೆ ಒಂದು ಯಾವುದೋ ಒಂದು ಮೆಡಿಕಲ್ ಚೀಟಿ ಇಟ್ಕೊಳ್ಳೋದು, 1-2 ಮಾತ್ರೆ ಇಟ್ಕೊಳ್ಳೋದು, ಅದು ಆ ರೀತಿ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಅವ್ರು ಸುಮ್ಮನೆ ಒಂದು ಮಾತ್ರೆ ಅಥವಾ ಮೆಡಿಕಲ್ ಚೀಟಿ ತೋರಿಸಿದ ತಕ್ಷಣ ನಂಬೋದಿಲ್ಲ, ಅದನ್ನು ಸರಿಯಾಗಿ ವೆರಿಫೈ ಮಾಡ್ತೀವಿ. ಎಷ್ಟೋ ಜನ ಅದೊಂದು ಇಟ್ಕೊಂಡ್ಬರ್ತಾರೆ, ಒಂದು ಚೀಟಿ ಇಟ್ಕೊಳ್ಳೋದು, ಅದು 1 ವರ್ಷದ ಹಳೆ ಚೀಟಿ ಇರುತ್ತೆ, ಯಾವುದೋ 1-2 ಮಾತ್ರೆ ಅಥವಾ ಬೇರೆ ಒಂದು ಕಾರಣ, ಆ ಕಾರಣಗಳನ್ನು ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಅದನ್ನು ನಾವು ಪ್ರತಿಯೊಂದು ಚೆಕ್ ಪೋಸ್ಟ್ಗಳಲ್ಲಿ ಕ್ರಾಸ್ ವೆರಿಫೈ ಮಾಡ್ತೀವಿ. ಅದು ನಿಜವಾಗ್ಲೂ ಅದು ಸಮಸ್ಯೆ ಇದೆಯೋ ಇಲ್ವೋ, ಅಥವಾ ಸುಮ್ಮನೆ ಆ ಚೀಟಿಗಳನ್ನು ತೋರಿಸ್ತಾ ಇದ್ದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವುದೇ ಕಾರಣಕ್ಕೂ ಅನಗತ್ಯ ಓಡಾಡ್ತಕ್ಕಂಥದ್ದು ಇಲ್ಲ. ಮತ್ತು ಹೊರಗಡೆ ನಿಲ್ತಕ್ಕಂಥದ್ದು ಸುಮ್ಮನೆ ಗುಂಪು ಕಟ್ಕೊಂಡು ಸೋಷಿಯಲ್ ಡಿಸ್ಟೆನ್ಸನ್ನ ಇದು ಮಾಡಿ ಆಮೇಲೆ ಬೇರೆ ಕಾರ್ಯಕ್ರಮಗಳಲ್ಲಿ ಸೇರ್ತಕ್ಕಂಥದ್ದು. ಈಗಾಗಲೇ ನಿಗದಿಪಡಿಸಿದ ಹಾಗೆ ಮದುವೆ ಕಾರ್ಯಕ್ರಮಕ್ಕೆ 50 ಜನ ಇದೆ, ಮತ್ತು ಅಂತ್ಯ ಸಂಸ್ಕಾರ ಇತ್ತು ಅಂದರೆ 5 ಜನ ಇದೆ. ಅದು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ತಗೊಂಡು ಆನಂತರ ಮಾಡಬೇಕು. ಅದಕ್ಕಿಂತ ಮಿತಿ ಮೀರಿ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಅವಕಾಶ ಇಲ್ಲ. ಇಂಟರ್ ಸ್ಟೇಟ್ ಟ್ರಾವೆಲು ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲು ಕೂಡ ಯಾವುದೇ ಕಾರ್ಯಕ್ರಮ ಇದ್ದರೂ ಮಾಡಲಿಕ್ಕಿಲ್ಲ. ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಪೊಲೀಸ್ ಇಲಾಖೆ ವತಿಯಿಂದ ಕಟ್ಟುನಿಟ್ಟಾಗಿ ಮಾಡ್ತಾಯಿದ್ದೀವಿ. ನಿಮ್ಮ ವತಿಯಿಂದ ಸಹ ಎಲ್ಲ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಬೇಕು ಅಂತೇಳಿ ನಾವು ಕೇಳ್ತೀವಿ. ಫೋನ್ ಮಾಡಿದರೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಬಜಾರ್ನ ಅವರೆಲ್ಲ ಮನೆಗೆ ಕಳಿಸ್ತಾ ಇದ್ರು ಅವರೇ ಸಾಮಾನು. ಈಗ 9 ಗಂಟೆವರೆಗೆ ಆನಂತರ ಇಲ್ಲ ಅಂತ ಹೇಳಿದರೆ ಈಗ ಎಲ್ಲ ಈ ಸೂಪರ್ ಬಜಾರ್ ದೊಡ್ಡ ದೊಡ್ಡ ಅಂಗಡಿಯವರಿಗೆ ಇದು ಹೋಮ್ ಡೆಲಿವರಿಗೆ ಸ್ವಲ್ಪ ಅವಕಾಶ ಕೊಡಬೇಕು. ಆಗ ಬೆಳಿಗ್ಗೆ 9 ಗಂಟೆವರೆಗೆ ಈಗ ರಾಶಿ ಬೀಳ್ತಾ ಇದ್ದಾರೆ ಅಂಗಡಿಗಳು, ಆಮೇಲೆ ಸಾಮಾನು ಸಿಗುವುದಿಲ್ಲ ಅಂತ ಹೇಳಿ ಎಲ್ಲ. ಈಗ ಹಾಗೆ ಕೊಟ್ಟರೆ 50% ಜನ ಅಲ್ಲಿ ಕಮ್ಮಿ ಆಗ್ತಾರೆ. ಈಗ ನಾವೇ ನೋಡಿದ್ದೇವೆ ವಿಚಾರ ನೋಡಿದರೆ ಎಲ್ಲ ಅಂಗಡಿ ಇದ್ರು ರಾಶಿ ಬೀಳ್ತಾ ಇದ್ದಾರೆ. ಮೊನ್ನೆ ಒಬ್ಬ ಸೋಂಕಿತ ಇದ್ದಾರೆ ಕಾಡ್ದೆ ಕುಂಬಲ ಕಾಡ್ದೆ, ಅವರ ಮನೆಯವರು ಬಂದು ಅಲ್ಲಿದ್ದಾರೆ ಅಂಗಡಿ ಆ ಜನರೊಟ್ಟಿಗೆ. ಆಗ ಅವ್ರಿಗೆ ಇದ್ದಿದ್ರೆ ಹೇಳ್ಬೋದು ನಿಮಗೆ ಮನೆಗೆ ತಂದು ಕೊಡ್ತಾರೆ ಅವರು 10 ಗಂಟೆ ನಂತರ. ಅವರಿಗೆ 2 ಮಂದಿಗೆ ದೊಡ್ಡ ದೊಡ್ಡ ಅಂಗಡಿಗೆ, ಸಣ್ಣ ಅಂಗಡಿಯಲ್ಲಿ ಅದ್ರ ಬೆಳಿಗ್ಗೆ ವ್ಯಾಪಾರ ಅವ್ರಿಗೆ ಕೊಡುವಷ್ಟು ಇದಿರುವುದಿಲ್ಲ. ಈ ದೊಡ್ಡ ದೊಡ್ಡ ಮಳಿಗೆಗಳಿಗೆ ಆದಷ್ಟು ಕೊಟ್ಟರೆ ಒಂದು 50% ಜನ ಅಲ್ಲಿ ಕಡಿಮೆ ಮಾಡ್ಬೋದು ಅಂಗಡಿ ಹತ್ರ ಅಂತ. ಪ್ರತಿಯೊಂದು ಅಂಗಡಿ ಹತ್ರ ಹಾಗೆ ಇದ್ದಾರೆ. ಬೆಳಿಗ್ಗೆ 9 ಗಂಟೆ ಹೇಳಿದರೆ ಇವರೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ಇರ್ತದೆ. ಅದರಲ್ಲಿ ಈ ಅಂಗಡಿಗಳಿಗೆ ನಾವು 10 ಗಂಟೆ ತನಕ ಪಾರ್ಸಲ್ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಯಾವುದೇ ದೊಡ್ಡ ಅಂಗಡಿಗಳಿರ್ಬೋದು, ಮತ್ತೊಂದು ಅಂಗಡಿ ಇರ್ಬೋದು, ಡೈರೆಕ್ಟಾಗಿ ಪಾರ್ಸಲ್ 10 ಗಂಟೆ ತನಕ ಕೊಡ್ಬೋದು. 10 ಗಂಟೆ ನಂತರ ಹೇಳ್ತೇನೆ. ಈಗ ಒಂದು ಪಾಯಿಂಟ್ ಅವ್ರದ್ದು ಸಜೆಷನ್ ಅಂತ ಹೇಳಿದ್ದಾರೆ, ಅಂದ್ರೆ ಅವರು ನೋಡಿದ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಈಗ 6 to ನಾವು 10 o'clock ಕೊಟ್ಟಿದ್ದಾರೆ, 10 o'clock ಕ್ಲೋಸ್ ಮಾಡಿ ಹೋಗಬೇಕು. ಇವಾಗ ಫುಲ್ಲು ರಶ್. ಈ ರಶಲ್ಲಿ ಯಾರು ಸೋಂಕಿತ ಅವನಿದ್ದಾನೆ ಅವನು ಕೂಡ ರಶಲ್ಲಿ ಬಂದು ಕ್ಯೂವಲ್ಲಿ ನಿಂತಿದ್ದಾನೆ, ಯಾಕೆ ಅವನಿಗಿಂತ ಕೊಡಬೇಕು. ಅದೇ ಅವಕಾಶ ಏನಾದರೂ ನಾವು ಈ ದೊಡ್ಡ ದೊಡ್ಡ
ಶಾಪ್ನವರಿಗೆ ಆನ್ಲೈನ್ ಕೊಟ್ಟಿದ್ರೆ ಅವ್ರಿಗೆ 24 ಗಂಟೆ ಯಾವ ಟೈಮ್ ಮನೆಗೆ ಕಳಿಸೋ ಕಾರಣ ಇಲ್ಲಿಗೆ ಕ್ಯೂ ಅಲ್ಲಿ ಬಂದು ನಿಲ್ಲೋರು ಕಡಿಮೆ ಆಗ್ತದೆ. ಯಾಕೆ ಅವ್ರಿಗೆ ಆನ್ಲೈನಲ್ಲಿ ಫೋನ್ ಮಾಡಿದ್ರೆ ಬರ್ತದೆ. ಯಾರು ಕಷ್ಟ ಅವ್ರು ಮಾತ್ರ ಅದು ಆನ್ಲೈನ್ ಬೇರೆಯವ್ರು ಫೋನ್ ಮಾಡಿ ಕಳಿಸ್ತಾರೆ. ಮತ್ತು ಈ ಸೋಂಕಿತ ಕೂಡ ಬಂದು ನಿಲ್ಲುವಂಥ ಪರಿಸ್ಥಿತಿ ಇದು ತಹಶೀಲ್ದಾರ್ ಇರ್ತಾರೆ, ಜಿಲ್ಲಾಧಿಕಾರಿ ಮಾತಾಡಿಕೊಂಡಿಲ್ಲ ಮತ್ತೆ ಹೋಗ್ಬೇಕು ಅಂತಿರಲ್ಲ. ನಮ್ಮ ಜನಗಳೇ ತಿಳ್ಕೊಂಡಿದ್ದಾರೆ 6 ರಿಂದ 9 ಗಂಟೆ ನಾವು ಹೊರಗಡೆ ಹೋಗ್ಬೇಕು ಇದಿದೆ ತಲೆಯಲ್ಲಿ. ಆದರೆ ಯಾರು ಪ್ರತಿದಿನ ಬಂದು ಮನೆಗೆ ಸಾಮಾನು ತಗೋತಾರೆ? ನಾನು ಜನರಲ್ಲೇ ಮಾತಾಡೋದು. ನೀವು ಅವ್ರನ್ನ ಅಂಗಡಿಗೆ ಯಾಕೆ ಬರೋದು? ಅವ್ರ ಮನಸ್ಸಲ್ಲೇನು 6 ರಿಂದ 9 ಗಂಟೆ ನಾವು ಹೊರಗಡೆ ಹೋಗ್ಬೇಕು. ಈ ಮೆಂಟಾಲಿಟಿ ಬಿಡಬೇಕಿದ್ರೆ ಅವ್ರು ಕೆಟ್ಟು ಬಿದ್ರೇ ಹೋಗೋದು ಒಳಗಡೆಗೆ. ನಾನು ಬೇಜಾರಲ್ಲಿ ಹೇಳ್ತಿರೋದು. ಯಾರಿಗೆ ಬೇಕು? ಪ್ರತಿದಿನ ಎಲ್ಲಿ ಅಂಗಡಿ ಬರ್ತಾ ಇದ್ರು ಜನ ಬಂದು ಅಲ್ಲಲ್ಲ ವಿಷಯ. ಯಾಕಂದ್ರೆ ಇದು ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಶನ್ ಇದು. ಈಗ ನೀವು ಹೇಳ್ದಂಗೆ ನಾವು ಮಂಗಳೂರು ಕಾರ್ಪೊರೇಷನಲ್ಲೂ ಕೂಡ ದೊಡ್ಡ ಅಂಗಡಿಗಳಲ್ಲಿ ಪಾರ್ಸಲ್ ಕೊಡಿ ಅಂದ ತಕ್ಷಣ 10-15 ಗಾಡಿಗಳಲ್ಲಿ ಪಾರ್ಸಲ್ ಕೊಡಕ್ಕೆ ಹೋಗ್ತಾರೆ. ಮತ್ತು ಇವರೆಲ್ಲ ಫೋನ್ ಬೇರೆ, ನಂಗೆ ಲೇಸ್ ಬೇಕು, ಮ್ಯಾಗಿ ಬೇಕು. ಅಲ್ಲ ಇದು ನನ್ನ ನಾಟ್ ಜೋಕಿಂಗ್. ಅಲ್ಲ ಅದೇ ನಾನೇ ನಮ್ಮ ಹಳ್ಳಿ ಕಡೆ ಈಗ ಮೊದಲಾದ್ರೆ ಮನೆಗೆ ಫೋನ್ ಮಾಡಿ ಕೇಳ್ತಿದ್ರು, ಎಷ್ಟು ನಡೆಸಿದ್ರು ಅಂಗಡಿ ಸತ್ತ ಆಗ್ತಾ ಇತ್ತು. ಈಗ ಅವರು ಕೂಡ ಅಂಗಡಿಗೆ ಬರೋದು 10 ಗಂಟೆ ನಂತರ ಡೆಲಿವರಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಒಂದು ನಿಮಿಷ ಅಂಥವರಿಗೆ ಕೂಡ ಸ್ವಲ್ಪ ಕೊಡಬೇಕು ಟೈಮಿಂಗ್. 2 ಗಂಟೆ 1 ಗಂಟೆ 2 ಗಂಟೆ ಅಂತ ಕೊಂಡೋಗಿ ಕೊಟ್ಟಿಗೆ ಅದರೊಳಗೆ ಕೊಟ್ಟಿಗೆ ತೊಗೊಳ್ಬೇಕು. ಪ್ರತಿನಿತ್ಯ ಕೆಲವರು ಡೈಲಿ ಬಂದು ತೊಗೊಳ್ತಕ್ಕಂಥದ್ದು ಆಗ್ತದೆ. ಒಂದು 10 ದಿನಕ್ಕಾಗಷ್ಟು ವಸ್ತುಗಳನ್ನು ತೊಗೊಂಡ್ರೆ ಮತ್ತು ನೀವು ಅಂಗಡಿಗಳಿಗೆ ಹೋಗ್ತಕ್ಕಂಥ ಕಮ್ಮಿ ಆಗುತ್ತೆ. ಪ್ರತಿದಿನ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಾಲಿಸ್ತಾರೆ. ತಲೆಯಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ 6 ರಿಂದ 9 ಹೊರಗಡೆ ಬರಬೇಕು ಅನ್ನೋದೇ ಬಂದಿದೆ ಜನಗಳಿಗೆ. ಈಗ ಒಬ್ಬರು ಮನೆಯಿಂದ ಒಬ್ಬರು ಬರಲ್ಲ, 5 ಜನ ಬರ್ತಾರೆ. ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದು ಮಾಮೂಲಿ ದಿನಗಳಲ್ಲ, ಇದು ಮೆಡಿಕಲ್ ಎಮರ್ಜೆನ್ಸಿ. ಅಕ್ಕಿ ಬೇಳೆ ತಗೊಳ್ಳಿ ಒಂದು ತಿಂಗಳು. ಈಗ ನೀವು ಈಗಲೂ ನನಗೆ ಅದೇ ಬೇಕು ಇದೇ ಬೇಕು ಅಂದರೆ ನಾವು ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಂದು ಕಾರ್ಯಪಡೆಯವರೆಗೂ ಕೂಡ 10 ಜನ ಫೀಲ್ಡ್ಗೆ ಬಂದು ಕೆಲಸ ಮಾಡಿದ್ರೆ ನಾಳೆ ಅವ್ರಿಗೆ ಪಾಸಿಟಿವ್ ಆದರೆ ಅವರು ನೋಡ್ಬೇಕಲ್ಲ. ನಾವು ನಮ್ಮ ಆಶಾ ಕಾರ್ಯಕರ್ತರು ಎಲ್ತು ನೋಡ್ಬೇಕಲ್ಲ. ಈಗ ನಾವು ರ್ಯಾಂಡಮ್ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಚೆಕಿಂಗ್ ಶುರುವಾಯಿತು ಅಂತ ಹೇಳಿದ್ರೆ ಎಲ್ಲರೂ ಹೋಮ್ ಐಸೋಲೇಷನ್ ಇರಬೇಕಾಗ್ತದೆ. ಅದನ್ನು ನಾವು ಮಾಡ್ತಾ ಇಲ್ಲ. ಕಾರಣ ಏನು? ನಾಳೆ ದುಡಿಬೇಕು ಅಂತ ಹೇಳ್ತಾರೆ, ಕಷ್ಟ ಅಂತಿದೆ. ಇದು ತಾವೆಲ್ಲ ಏನು ಸಲಹೆಗಳು ಕೊಟ್ಟಿದ್ದೀರಿ ಇದೆಲ್ಲದೂ ಬಜೆಟ್ ಮಾಡಿದ್ದೀವಿ. ನೀವು ಹೇಳ್ದಂಗೆ ಎಲ್ಲಿ ಆ ಥರ ಇರ್ತದೆ. ಈಗ ಅಪಾರ್ಟ್ಮೆಂಟ್ ಇದೆ, ನಾವು ಅವ್ರಿಗೆ ಏನು ಹೇಳಿದ್ದೀವಿ, ಯಾರು ಬರಬೇಡಿ, ಅಂಗಡಿಯಿಂದ ಸಾಮಾನು. ಈಗ ಉಲ್ಲಾಳದಲ್ಲಿ 5 ಅಪಾರ್ಟ್ಮೆಂಟ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಮಂಗಳೂರು 18 ಅಪಾರ್ಟ್ಮೆಂಟ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಏನು ಹೇಳಿದ್ದೀವಿ, ತೊಳ್ಳೋ ಗಾಡಿ ಅಥವಾ ಒಂದು ವ್ಯಾನಲ್ಲಿ ತರಕಾರಿ ಬರ್ತದೆ, ನೀವು ಅದು ತಗೊಳ್ಳಿ. ನಿಮ್ಗೆ ಏನು ದಿನಸಿ ಬೇಕು ತಗೊಳ್ಳಿ. ಇದು ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದಂಥವ್ರು ಒಂದು ಲೋಕಲ್ ಅಸೋಸಿಯೇಷನ್ ಅವರು ಅದನ್ನು ಎನ್ಫೋರ್ಸ್ ಮಾಡ್ತಾರೆ. ಅದಕ್ಕೆ ಫಂಡ್ ಬೇಕು, ಅದು ಸಮಸ್ಯೆನೂ ಇಲ್ಲ. ನಿಜಕ್ಕೂ ಯಾರಿಗೆ ಬೇಕು ಅವ್ರಿಗೆ ಕೊಡ್ಸೋಂಥ ವ್ಯವಸ್ಥೆನ ಖಂಡಿತ ಮಾಡ್ತಾರೆ. ಅದು ನೀವು ಕಾರ್ಯಪಡೆಯವರು ಅದನ್ನು ತೀರ್ಮಾನ ತಗೊಳ್ಳಿ. ಈಗ ನಾವು ಫುಡ್ ಕಿಟ್ ಕೊಡ್ತೀನಿ ಅಂದರೆ 1000 ಜನ ಜೀವನ ಬಂದು ಅದೇ ಫುಡ್ ಕೊಡ್ತೀನಿ ಅಂದ್ರೆ ಯಾರು ಬರಲ್ಲ. ಈಗ ಬೆಲ್ಲಾಕ ಆಸ್ಪತ್ರೆ ಹತ್ರ ನಾವೇನು ಮಾಡ್ತಾ ಇದ್ದೀವಿ, ಬೆಳಗ್ಗೆ ತಿಂಡಿ ಮತ್ತೆ ನಾವು ಊಟ ಕೊಡ್ತಾ ಇದ್ದೀವಿ. ಯಾರು ಬೇಕು ಅವ್ರು ಮಾತಾಡೋದು. ಅದೇ ನಾವು ದಿನಸಿ ಕೊಡ್ತೀವಿ ಅಂದರೆ ಜನ ಬರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಸೋಮೇಶ್ವರ ಪಟ್ಟಣ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲೂ ಕೂಡ ತುಂಬ ಕಷ್ಟ. ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಲಾಸ್ಟ್ ಟೈಮ್ ನಾವು ಕಂಟೈನ್ಮೆಂಟ್ ಝೋನ್ ಮಾಡೋ ಸಂದರ್ಭದಲ್ಲಿ 20 ಮನೆಗಳಿಗೆ ಫುಡ್ ಇರಲಿಲ್ಲ. ಆಗ ತಾವು ಒಂದು ಟ್ರಸ್ಟಿಂದ ನಮಗೆ ದಿನಸಿ ಎಲ್ಲ ನಾವು ಕೊಟ್ಟಿದ್ದೀವಿ. ಅದರಲ್ಲೂ ಕೊಡ್ಲಿಕ್ಕೆ ಅವಕಾಶ ಇದೆ. ಅದೊಂದು ನೀವೊಂದು ಪ್ರಾಕ್ಟಿಕಲ್ ಆಗಿ ನೀವು ಇಂಥವ್ರ ಮನೆ ಕಷ್ಟ ಇದೆ ಅಂದರೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಬನ್ನಿ. ಪ್ರೀತಾ, ಅಕ್ಷಯ, ಸರೋಜಾ, ವಿನಯ, ಸುಧಾ, ಸುಕನ್ಯಾ, ಸಾವಿತ್ರಿ, ಗೀತಾ, ನಳಿನಿ, ಸರಿತಾ, ಶಶಿಕಲಾ, ಮೋಹಿನಿ, ಸ್ವಾತಿ.
ಪ್ಲ್ಯಾನ್ ಮಾಡಿಕೊಂಡು ಇದಕ್ಕೆ ಅನುಗುಣವಾಗಿ ನಮ್ಮ 15 ದಿವಸ ತನಕ ಭಾಳಷ್ಟು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿಕೊಂಡು ಇದನ್ನೇ ಮನಸ್ಸಿಟ್ಟು ನಾವು ನಮ್ಮ ಕೆಲಸ ಮಾಡಬೇಕು. ಎಲ್ಲ ಜನಪ್ರತಿನಿಧಿಗಳು ಕೂಡ ದಿನ ಬೆಳಿಗ್ಗೆ ನಿಮ್ಮ ವಾರ್ಡ್ನಲ್ಲಿ ಟಾಸ್ಕ್ ಫೋರ್ಸ್ ಅವರು ಏನು ಮಾಡ್ತಿದ್ದಾರೆ, ಅಂಗನವಾಡಿ ಏನಾಗ್ತಿದೆ ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಏನಿದೆ ಅಂತೇಳಿ ಎಷ್ಟು ಸೋಂಕಿತರ ಮಾಹಿತಿ ಪಡೆದುಕೊಂಡು ನೀವು ಕೂಡ ಕಾಳಜಿ ವಹಿಸಬೇಕು. ನಿಮ್ಮ ಕೆಲಸ ಏನಂದರೆ ಜ್ವರ ಬಂದಂಥ ಆಸ್ಪತ್ರೆ ಅಡ್ಮಿಟ್ ಮಾಡೋದು ನಿಮ್ಮ ಕೆಲಸ ಅಲ್ಲ. ಅದು ವೆಂಟಿಲೇಟರ್ ಕೊಡಿ, ಆಕ್ಸಿಜನ್ ಬೆಡ್ ಕೊಡಿ, ನಮಗೆ ಫೋನ್ ಮಾಡಿರುವಂಥ ಈಗ ನಿಮಗೆ ಕೊಡ್ಬೋದು ಸ್ವಲ್ಪ ಮಾತಾಡಿಕೊಂಡು. ಇದೇ ರೀತಿ ಒಂದು ತಿಂಗಳು ಹೋದರೆ ನನಗೆ ಬೆಡ್ ಸಿಗ್ಲಿಕ್ಕಿಲ್ಲ. ಈ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಆಸ್ಪತ್ರೆ ಕಟ್ಟಿದವನಿಗೆ ಆಸ್ಪತ್ರೆ ಅವನಿಗೆ ಅವನು ಆಸ್ಪತ್ರೆ ಕಟ್ಟಿ ಎಷ್ಟೋ ಕೋಟಿ ದುಡ್ಡು ಕೊಟ್ಟಿದ್ದಾನೆ, ಅವನ ಕುಟುಂಬ ಒಂದು ಬೆಡ್ ಅವನ ಆಸ್ಪತ್ರೆ ಕೊಡಲಿಕ್ಕೆ ಆಗಲಿಲ್ಲ. ಸೊ ಆ ಪರಿಸ್ಥಿತಿ ನಾವು ಬರಲಿಕ್ಕೆ ಬಿಡಬಾರ್ದು. ಅದು ನಿಮ್ಮೆಲ್ಲರ ಜನಪ್ರತಿನಿಧಿಗಳು ಮತ್ತು ಸಂಘ ಏನಿದ್ದೀರಾ ಈಗಲೇ ಕೂತ್ಕೊಂಡು ಡೈಲಿ ಮೀಟಿಂಗ್ ಮಾಡಿ ಬೇರೆ ಎಲ್ಲ ತಲೆಯಿಂದ ಬಿಟ್ಟು 15 ದಿವಸ ತನಕ ಇದು 1 ಪಾಯಿಂಟ್ ಪ್ರೋಗ್ರಾಮ್ ಎಷ್ಟು ಪಾಸಿಟಿವ್ ಬರ್ತದೆ ಅವ್ರನ್ನ ಬೇಗ ಸೇರಿಸಬೇಕು, ಏನು ಮಾಡಬೇಕಂತ ನಿಮ್ಮ ವಾರ್ಡ್ನಲ್ಲಿ 1-2 ಕೇಸ್ ಬರೋದು ಏನು ದೊಡ್ಡ ಕಷ್ಟ ಇಲ್ಲ. ಆದರೆ ಎಲ್ಲ ಕೂಡ ಅಧಿಕಾರಿಗಳ ಮೇಲೆ, ಎಲ್ಲ ಕೂಡ ಆರೋಗ್ಯ ಇಲಾಖೆ ಮೇಲೆ, ಅದೆಲ್ಲ ಕೂಡ ಜಿಲ್ಲಾಡಳಿತ ಹಾಕಲಿಕ್ಕೆ ಕೋವಿಡ್ ಸಂಬಂಧಪಟ್ಟಾಗೆ ನಾವು ಸೋಮೇಶ್ವರ ಪಟ್ಟಣ ಪಂಚಾಯತ್ಯ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ರಿವ್ಯೂ ಮೀಟಿಂಗನ್ನು ನಾವು ಇವತ್ತು ತಗೊಂಡಿದ್ದೇವೆ. ಈ ರಿವ್ಯೂ ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಹಾಗೂ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಪೂರ್ಣ ಪ್ರಮುಖರನ್ನು ಕೂಡ ಆಹ್ವಾನಿಸಿ ಒಂದು ಕೊಟ್ಟಂಥ ಒಂದು ಚರ್ಚೆ ಏನಂತ ಹೇಳಿದರೆ, ಒಂದು ವಾರ್ಡ್ ಮತ್ತು 23 ವಾರ್ಡ್ ಇದೆ. ಈ 23 ವಾರ್ಡನ್ನು 4 ವಿಭಾಗವಾಗಿ 4 ಝೋನ್ ಆಗಿ ಇವತ್ತು ವಿಭಾಗಿಸಿ ಅಲ್ಲಿಗೆ 4 ಝೋನಿಗೆ 4 ಸಮರ್ಥವಾದ ಅಧಿಕಾರಿಗಳನ್ನು ಅಲ್ಲಿ ಅವರು ನೇಮಕಗೊಳಿಸಿ ಈ ಅಧಿಕಾರಿ ಮುಖಾಂತರ ಆ ಪ್ರದೇಶದ ಎಲ್ಲ ವಾರ್ಡ್ ಸಮಿತಿಯ ಮೀಟಿಂಗನ್ನು ಕನಿಷ್ಠ 2 ದಿವಸಕ್ಕೊಮ್ಮೆ ಮಾಡಬೇಕು. ಮತ್ತು ಆ ವಾರ್ಡಿನಲ್ಲಿ ಯಾರು ಸೋಂಕಿದೆ ಡೈಲಿ ರಿಪೋರ್ಟ್ ಬಂದು ಯಾರು ಸೋಂಕಿತರಾದಿಂದ ಮನೆ ಬಂದರೆ ಆ ಮನೆಯನ್ನು ಕೂತ್ಕೊಂಡು ಮಾತಾಡಿ ಮನೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಸೂಕ್ತವಾದ ವ್ಯವಸ್ಥೆ ನಿಲ್ಲಕ್ಕೆ ಇಲ್ಲದಿದ್ದಲ್ಲಿ ಬೇರೆಯವರಿಗೆ ರೋಗ ಹರಡದಂತೆ ಅವರನ್ನು ಕೋವಿಡ್ ಕೇರ್ ಸೆಂಟರ್ಗೆ ಇವತ್ತು ಸೇರಿಸಲಿಕ್ಕೆ ಮನೆಯವರು ಮನವೊಲಿಸುವಂಥ ಕೆಲಸ ಇವತ್ತು ಮಾಡಬೇಕು. ಅದಕ್ಕೆ ಬೇಕಾಗಿ ಬೆಲ್ಮದಲ್ಲಿ ನಾವೀಗ ನೋಡಲ್ ಕಚೇರಿ ಮಾಡಿದ್ದೇವೆ. ಯಾರಿಗಾದರೂ ಕೂಡ ಕೋವಿಡ್ ಕೇರ್ ಸೆಂಟರ್ಗೆ ಹೋಗಿ ನಿಲ್ಲಬೇಕು, ಅಲ್ಲಿ ಫ್ರೀ ವ್ಯವಸ್ಥೆ, ಫ್ರೀ ನಿಲ್ಲುವಂಥ ವಾಸಿಸಲಿಕ್ಕೆ ಫ್ರೀ, ಊಟ ಕೂಡ ಫ್ರೀ, ಮದ್ದು ಕೂಡ ಅಲ್ಲಿ ಬಂದು ಫ್ರೀ ಕೊಡ್ತಾರೆ. ಅದು ನಾವು ಬೆಲ್ಮಕ್ ಪಂಚಾಯತನ್ನು ನೀವು ಸಂಪರ್ಕಿಸಿದಲ್ಲಿ ಅವ್ರಿಗೆ ಯಾರು ವ್ಯವಸ್ಥೆ ಮಾಡಿ ಕೊಡುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ಏನಾದರೂ ಒಂದು ಮನೆಯಲ್ಲಿ ಇದ್ದುಕೊಂಡು ಅವರು ಸಂಪೂರ್ಣವಾಗಿ ಯಾರು ಕೂಡ ಮನೆಗೆ ಹೊರಗೆ ಬರಬಾರದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವರಿಗೆ ಭಾಳಷ್ಟು ಬಡವರ್ಗದ ಕಷ್ಟದಲ್ಲಿದ್ದರೆ ಅಂಥವರಿಗೆ ಮನೆ 1 ತಿಂಗಳ ಊಟದ ಒಂದು ಕೆಟ್ಟು ಏನಿದೆ ಅದನ್ನು ಕೊಡೋದ ವ್ಯವಸ್ಥೆ ಕೂಡ ಅದೊಂದು ತೀರ್ಮಾನ ಇವತ್ತು ನಾವು ನಮ್ಮ ನಗರಸಭೆ ತೀರ್ಮಾನಿಸಲಾಗಿದೆ. ಯಾವುದೇ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿದಂತೆ ಇವತ್ತು ನೋಡಿಕೊಂಡು ಆ ನಮ್ಮ ಶಿಕ್ಷಣ ಇಲಾಖೆಯವರು ಟ್ರೇಸಿಂಗ್ ಯಾರೆಲ್ಲ ಸೋಂಕಿತರಾಗಿದ್ದಾರೆ ಅವರ ಮನೆ ಹತ್ರನ ಕಳಕಳಿ ವಿನಂತಿ, ದಯವಿಟ್ಟು ನೀವು ಸೋಂಕಿತರಾಗಿ ಗೊತ್ತಾಗುವ ಮುಂಚೆ ನೀವು ಯಾರ್ಯಾರು ಭೇಟಿಯಾಗಿದ್ದೀರಿ, ಯಾರು ನಿಕಟ ಸಂಪರ್ಕಿದ್ದೀರೋ ದಯವಿಟ್ಟು ಅವರ ಹೆಸರನ್ನು ಸ್ವಯಂಪ್ರೇರಿತವಾಗಿ ಹೇಳಿ ಈ ಒಂದು ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ನಾವು ಹೇಳಿದ್ದೇನೆ. ಅದರ ಜೊತೆಯಲ್ಲಿ ಸೋಮೇಶ್ವರ ನಗರ ಪಟ್ಟಣ ಪಂಚಾಯತ್ನವರು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತ, ಆಶಾ ಕಾರ್ಯಕರ್ತರ ಮೆಡಿಕಲ್ ನೌಕರರಿಗೆ ಆ ಒಂದು ಅವರ ಸೇಫ್ಟಿ ಕಿಟ್ಟನ್ನು ಕೂಡ ವಿತರಿಸಲಾಗಿದೆ. ಒಂದು ವರ್ಷ ನಮ್ಮ ಹೋರ್ಡಿಂಗ್ಸನ್ನು ಇದು ನಮ್ಮ ಸೋಮೇಶ್ವರ ನಗರಸಭೆಯ ವಿವಿಧ ಪ್ರದೇಶಗಳಲ್ಲಿ ಇವತ್ತು ಇದನ್ನು ಆ ಹೋರ್ಡಿಂಗ್ಸನ್ನು ಈ ರೀತಿಯ ಒಂದು ಮಾಡೆಲ್ ಹೋರ್ಡಿಂಗ್ಸನ್ನು ಅಲ್ಲಲ್ಲಿ ಅಳವಡಿಸಲಾಗುವುದು. ಎಲ್ಲರೂ ಕೂಡ ಇವತ್ತು ಜೊತೆಯಾಗಿ ಸೇರಿ ಈ ಮುಂದಿನ 15 ದಿವಸ ಅಥವಾ 1 ತಿಂಗಳವರೆಗೆ ನಿಕಟವಾದ ಸಂಪರ್ಕ ಇಟ್ಟುಕೊಂಡು ಸ್ಥಳೀಯ ಮಟ್ಟದ ವಿಶ್ವಾಸ ಪಡೆದುಕೊಂಡು ಈ ರೋಗವನ್ನು ನಿಗ್ರಹಿಸಲಿಕ್ಕೆ ನಿಭಾಯಿಸಲಿಕ್ಕೆ ಎಲ್ಲ ಒಂದು ಒಗ್ಗಟ್ಟ ಕೆಲಸ ಆಗಬೇಕು ಮತ್ತು ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಆಶಾ ಕಾರ್ಯಕರ್ತರ ವೇತನ, 108 ಆ್ಯಂಬುಲೆನ್ಸ್ನವರ ವೇತನ, ಅದೇ ರೀತಿ ನಮ್ಮ ನರ್ಸ್ಗಳ ವೇತನ ಕೂಡ ಸರ್ಕಾರ ಇದು ಕೂಡ ಕೊಡಲಿಲ್ಲ. ಅದರ ಜೊತೆಯಲ್ಲಿ ನಮ್ಮ ಏನು ಆಸ್ಪತ್ರೆಯಲ್ಲಿ ಆಯುಷ್ಮಾನ್ನಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 20 ಕೋಟಿ ಬೇರೆ ಬೇರೆ ಆಸ್ಪತ್ರೆಯವರಿಗೆ ಕೊಡಲಿಕ್ಕೆ ಬಾಕಿ ಇದೆ. ಈಗ ನಾನು ಒಬ್ಬ ಸರ್ಕಾರದ ಒಬ್ಬ ಪೇಷಂಟಾಗಿ ನಾನು ಆಸ್ಪತ್ರೆಗೆ ಹೋದಾಗ ಸರ್ಕಾರ ನನ್ನ ದುಡ್ಡು ಕಟ್ಟದಿದ್ದಲ್ಲಿ ನನ್ನ ತಾಸರ ಮನೋಭೇದ ನೋಡ್ತಾರೆ, ಇನ್ನು ಟ್ರೀಟ್ಮೆಂಟ್ ಬರೋದಿಲ್ಲ ಅಂತೇಳಿ. ಆದ ಕಾರಣ ನಾನೀಗ ಸರ್ಕಾರ ಕೂಡ ಹೇಳಿದ್ದೇನೆ, ಆರೋಗ್ಯ ಸಚಿವರಿಗೆ ಕೂಡ ಹೇಳ್ತಾ ಇದ್ದೇನೆ, ಆದಷ್ಟು ಬೇಗನೆ
ಯಾವ ದುಡ್ಡು ಏನು ಬಾಕಿ ಇದೆ ತಕ್ಷಣ ಕೊಡಬೇಕು. ಯಾಕೆ ನಾಳೆ ನಾವು ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ನಾವು ಸರಿಯಾಗಿ ಬಿಲ್ಲನ್ನು ಮುಟ್ಟಿಸಿದರೆ ಯಾರು ಸರ್ಕಾರದ ಪೇಷಂಟ್ ಹೋಗೋದು ಚೆನ್ನಾಗಿ ನೋಡ್ಕೊಳ್ತಾರೆ. ಇದ್ದಾರೆ ಒಂದು ಆಸಾರ ಭಾವನೆ, ನಮ್ಗೆ ಇಷ್ಟು ಕೊಟ್ಟು ಇನ್ನೂ ಬರಲಿಕ್ಕಿದೆ, ಇನ್ನೂ ಫ್ರೀ ಮಾಡಬೇಕು, ಇದೆಲ್ಲವೂ ಕೂಡ ಆ ಭಾವನೆ ಬರಬಾರ್ದು. ನಾನು ಹಿಂದೆ ಆರೋಗ್ಯ ಸಚಿವನಾಗಿದ್ದಾಗ 2 ಕಂಡೀಷನ್ ಮಾಡಿದ್ದೆ. ಈ ನಮ್ಮ ಆರೋಗ್ಯ ಸ್ಕೀಮ್ನಲ್ಲಿ ಯಾರು ಟ್ರೀಟ್ಮೆಂಟ್ ತಗೊಳ್ತಾರೆ, ಟ್ರೀಟ್ಮೆಂಟ್ ಆಗಿ 15 ದಿವಸಗಳ ಬಿಲ್ ಅವ್ರು ಕಳಿಸಬೇಕು ನಮಗೆ, ಯಾರಿಗೆ, ರಾಜ್ಯಕ್ಕೆ. ನಾವು ಬಿಲ್ ಸ್ವೀಕರಿಸಿದ ನಂತರ 1 ತಿಂಗಳೊಳಗಡೆ ಅವರಿಗೆ ಬಿಲ್ ಕೊಡಬೇಕು. ರಾಜ್ಯ ಸರ್ಕಾರ ಬಿಲ್ ಕೊಡಲಿಕ್ಕೆ ಆಗದಿದ್ದರೆ ಅದರ ಇಂಟ್ರೆಸ್ಟ್ ಎಷ್ಟಿದೆ ಅದನ್ನು ನಾವು ಕೊಡಬೇಕು. ಆದ ಕಾರಣ ಫ್ರೀಯಾಗಿ ಚೆನ್ನಾಗಿ ರನ್ ಆಗುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಸರ್ಕಾರ ಎಲ್ಲ ಬಿಲ್ಗಳನ್ನು ತಕ್ಷಣ ಮಾಡಿ ಸಿಸ್ಟಮನ್ನು ರನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಇಲ್ಲದೆ ನಾವು ಎಷ್ಟೇ ಮಾಡಿದ್ರು ಕೂಡ ಅವರಿಗೆ ಊಟ ಕಷ್ಟ ಆಗ್ತದೆ. ನರ್ಸ್ಗಳಿಗೆ, ಒಂದು ಟೈಮ್ ಆಶಾ ಕಾರ್ಯಕರ್ತರಿಗೆ ಅವ್ರದ್ದು ಪಾಪ ಏನು ಮಾಡಲಿಕ್ಕೆ ಸಾಧ್ಯ. ಆಸ್ಪತ್ರೆಯವರು ಲೋನ್ ತಗೊಂಡು 3-4 ಅವ್ರ ದುಡ್ಡು ಅಲ್ಲಿ ಪೆಂಡಿಂಗ್ ಆದರೆ ಅವರ ಟೆನ್ಷನಲ್ಲಿ ಇದ್ದು ಅವ್ರು ಏಕೆ ಪೇಷಂಟಿಗೆ ಇದು ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಕೆಲಸ ಮಾಡಲಿಕ್ಕೆ. ಸೊ ಇದನ್ನೆಲ್ಲ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ.